ಎನ್ಡಿಎ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಮಿತಿ ಕಾರ್ಯಾಲಯದ ಉದ್ಘಾಟನೆ ಇಂದು ನಡೆದಿದೆ. ಕೇರಳ ರಾಜ್ಯ ಸಹ ಪ್ರಭಾರಿ ಹಾಗೂ ಕಾರ್ಕಳದ ಶಾಸಕರಾದ ಸುನೀಲ್ ಕುಮಾರ್ ಅವರು ಚುನಾವಣಾ ಸಮಿತಿ ಕಾರ್ಯಾಲಯವನ್ನು ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು, ನಾನು ಕಚೇರಿಯನ್ನ ಚುನಾವಣಾ ಕಚೇರಿ ಅಂತ ಅಂದುಕೊಳ್ಳದೆ ಇದೊಂದು ವಿಜಯ ಕಚೇರಿಯಾಗಿ ಮಾರ್ಪಾಡಾಗಬೇಕು ಎಂದು ಆಶಿಸುತ್ತೇನೆ ಎಂದು ಹೇಳಿದ್ದಾರೆ. ರವೀಶ್ ತಂತ್ರಿ ಅವರೇ, ಸತೀಶ್ ಕುಂಪಲ್ ಅವರೇ, ಗಣೇಶ್ ಅವರೇ, ವೇದಿಕೆ ಮೇಲಿರುವಂತಹ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಏಪ್ರಿಲ್ 6ನೇ ತಾರೀಕು ನಡೀತಾ ಇರುವಂತಹ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ನಮ್ಮೆಲ್ಲರ ಒಂದು ಸರ್ವ ಪ್ರಯತ್ನದ ಫಲವಾಗಿ ಕೇರಳ ವಿಧಾನಸಭೆಗೆ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಶಾಸಕರು ಆಯ್ಕೆಯಾಗಿ ಬರಬೇಕು ಅನ್ನುವಂತ ಪ್ರಯತ್ನವನ್ನ ನಾವು ಆರಂಭ ಮಾಡಿದ್ದೇವೆ. ಒಂದು ಒಳ್ಳೆಯ ವಾತಾವರಣ ಇಡೀ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ ವಿಜಯ ಯಾತ್ರೆಯ ಮುಖಾಂತರ ನಿರ್ಮಾಣ ಆಗಿರುವಂತದ್ದು ನಮಗೆ ಗೊತ್ತಿದೆ. ಕಳೆದ ಇಷ್ಟು ವರ್ಷಗಳ ಎರಡು ರಂಗಗಳ ಆಡಳಿತದ ವೈಫಲ್ಯದ ಪರಿಣಾಮವಾಗಿ ಪರ್ಯಾಯವಾಗಿ ಬಿಜೆಪಿಯ ಜನಪ್ರತಿನಿಧಿಗಳು ಕೇರಳದಲ್ಲಿ ಆಯ್ಕೆಯಾಗಿ ಬರಬೇಕು ಅನ್ನುವಂಥದ್ದು ಜನಮಾನಸದಲ್ಲಿರುವಂತಹ ಒಂದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಗೆಲ್ಲೇಬೇಕಾದಂತಹ ಕ್ಷೇತ್ರಗಳ ಪೈಕಿ ಕಾಸರಗೋಡು ಮತ್ತು ಮಂಜೇಶ್ವರವು ಕೂಡ ಒಂದು. ಕಾಸರಗೋಡಿನ ಅಭ್ಯರ್ಥಿ ಮಂಜೇಶ್ವರದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡೋದ್ರ ಮುಖಾಂತರ ಕೇರಳದ ಈ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಈ ಎರಡು ಕ್ಷೇತ್ರದಿಂದ ಶಾಸಕರುಗಳನ್ನ ಆಯ್ಕೆ ಮಾಡಿಕೊಡಬೇಕು ಅನ್ನುವಂತ ಪ್ರಯತ್ನ ಮತ್ತು ಅವಕಾಶವೂ ಕೂಡ ಎರಡು ಕ್ಷೇತ್ರಗಳಲ್ಲಿ ನಮ್ಮ ನಡುವೆ ಇದೆ. ರವೀಶ್ ತಂತ್ರಿ ಉಲ್ಲೇಖ ಮಾಡಿದ್ರು, ಹಲವು ವರ್ಷಗಳ ಕಾಲ ಬೇರೆ ಬೇರೆ ಹಂತಗಳಲ್ಲಿ ಪ್ರಯತ್ನಗಳು ನಡೀತಾ ಇದ್ರೂ ಕೂಡ ಕೊನೆಯ 2 ದಿನಗಳಲ್ಲಿ ಅಪವಿತ್ರವಾದಂತಹ ಮೈತ್ರಿಯ ಫಲವಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆಗಳಾಗ್ತಾ ಇತ್ತು. ಆದ್ರೆ ಈ ವರ್ಷ ನಾವು ಎಲ್ಲ ರೀತಿಯಾದಂತಹ ಕಾರ್ಯತಂತ್ರಗಳನ್ನ ಮಾಡ್ತಾ ಶತಾಯಗತಾಯ ಈ ಎರಡೂ ಕ್ಷೇತ್ರಗಳನ್ನ ಈ ವರ್ಷ ಗೆಲ್ಲಬೇಕು. ನಾನು ಈ ಕಚೇರಿಯನ್ನ ಚುನಾವಣಾ ಕಚೇರಿ ಅಂತ ಅನ್ಕೊಳ್ಳದೆ ಇದೊಂದು ವಿಜಯ ಕಚೇರಿಯಾಗಿ ಮಾರ್ಪಾಡಾಗಬೇಕು ಅಂತ ನಾನು ವಿನಂತಿಸ್ತೇನೆ. ಆ ರೀತಿಯಾದಂತಹ ಪ್ರಯತ್ನ ನಮ್ಮೆಲ್ಲರ ಕಡೆಯಿಂದ ಇವತ್ತು ಆಗಬೇಕು. ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಬಂದ ನಂತರ ಆಗಿರುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಿ. ನಾನು ಕೇರಳದ ಎಲ್ಲ ಸಭೆಗಳಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಕೇರಳದಲ್ಲಿ 2 ಸರ್ಕಾರಗಳು ಆಗಾಗ ಬದಲಾಗಿರ್ಬೋದು. ಒಂದು ಸರಿ ಯುಡಿಎಫ್ ಬಂದಿರಬಹುದು, ಮತ್ತೊಂದು ಸರಿ ಎಲ್ಡಿಎಫ್ ಬಂದಿರಬಹುದು. ಆದ್ರೆ ಕೇರಳದ ವಾತಾವರಣ ಬದಲಾಗಿದೆಯಾ? ಕೇರಳದ ಜನಜೀವನದಲ್ಲಿ ವ್ಯತ್ಯಾಸ ಆಗಿದೆಯಾ? ಕೇರಳದ ಅಭಿವೃದ್ಧಿಯಲ್ಲಿ ವ್ಯತ್ಯಾಸ ಆಗಿದೆಯಾ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ರಾಜ್ಯದಲ್ಲಿ ಆಗಿಲ್ಲ. ಸರ್ಕಾರ ಬದಲಾಗಿದೆ, ಒಂದ್ಸರಿ ಯುಡಿಎಫ್ ಬಂದಿದೆ, ಒಂದ್ಸರಿ ಎಲ್ಡಿಎಫ್ ಬಂದಿದೆ. ಆದ್ರೆ ಕೇರಳದ ಅಭಿವೃದ್ಧಿ ಚಟುವಟಿಕೆಗಳು ಇಷ್ಟು ವರ್ಷಗಳ ಆಡಳಿತದಲ್ಲಿ ಎರಡೂ ರಂಗಗಳು ವೈಫಲ್ಯತೆಯನ್ನ ಕಂಡಿದೆ. ಬಹಳ ಆಶ್ಚರ್ಯ. ಕೇರಳದಲ್ಲಿರುವಂತಹ ಜನ ಶಿಕ್ಷಣಕ್ಕೆ ಬೇಕು ಅಂತಂದಾಗ ಕರ್ನಾಟಕದ ಮಂಗಳೂರಿಗೆ ಬರಬೇಕು, ಆರೋಗ್ಯ ಬೇಕು ಅಂತಂದಾಗ ಮಂಗಳೂರಿಗೆ ಬರಬೇಕು, ಇನ್ಯಾವುದೋ ಒಳ್ಳೆಯ ಚಟುವಟಿಕೆಗಳು, ಒಳ್ಳೆಯ ಅಭಿವೃದ್ಧಿಯನ್ನ ಕಾಣಬೇಕು ಅಂತಂದ್ರೆ ಕರ್ನಾಟಕದ ಗಡಿಭಾಗಗಳನ್ನ ಆಶ್ರಯಿಸಬೇಕು ಅಂತಾದ್ರೆ ಕಾಸರಗೋಡು ಜಿಲ್ಲೆಯನ್ನ ಈ ಎರಡೂ ರಂಗಗಳು ಯಾಕೆ ನಿರ್ಲಕ್ಷ್ಯವನ್ನ ಮಾಡ್ತೋ? ಅದರ ಪರಿಣಾಮವಾಗಿ ಈ ಭಾಗದ ಜನ ಪಕ್ಕದ ರಾಜ್ಯಗಳಿಗೆ ಬರುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅನ್ನೋದನ್ನ ಇಲ್ಲಿಯ ತನಕ ಚುನಾಯಿತರಾಗಿರುವಂತಹ ಎಂಎಲ್ಎಗಳು, ಜನಪ್ರತಿನಿಧಿಗಳು ಉತ್ತರವನ್ನ ಕೊಡಬೇಕು. ಈ ಚುನಾವಣೆಯಲ್ಲಿ ನಮ್ಮ ಅಕೌಂಟ್ಗಳಿಗೆ, ಮಹಿಳೆಯರ ಅಕೌಂಟ್ಗಳಿಗೆ, ಜನಧನ್ ಅಕೌಂಟಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ 2,000, 3,000 ರೂಪಾಯಿ ದುಡ್ಡು ಬರಬೇಕಾದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ ಬೇಕಾಗಿತ್ತು. ದೇಶದ ಎಲ್ಲ ರೈತರ ಅಕೌಂಟ್ಗಳಿಗೆ ವರ್ಷಕ್ಕೆ 6,000 ರೂಪಾಯಿ ಹಣ ನಮಗೆ ಕಂಡಿದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ. ಹಳ್ಳಿಗಳಲ್ಲಿರುವಂತಹ ತಾಯಿಯಂದ್ರಿಗೆ ಗ್ಯಾಸ್ ಕನೆಕ್ಷನ್ ಯಾವುದಾದ್ರೂ ಸರ್ಕಾರ ಕೊಟ್ಟಿದ್ರೆ ಅದು ಬಿಜೆಪಿ ಸರ್ಕಾರದ ಮುಖಾಂತರ. ಒಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಬಂದಿದ್ದರ ಪರಿಣಾಮವಾಗಿ ನಮ್ಮೂರಿನಲ್ಲಿರುವಂತಹ ಹಳ್ಳಿಗಳಲ್ಲಿ ಯಾವ ರೀತಿಯಾದಂತಹ ಅನುಕೂಲ ಆಗಿದೆ, ಯೋಜನೆಗಳು ನಮ್ಮ ಮನೆಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇದೆ. ಒಬ್ಬ ನರೇಂದ್ರ ಮೋದಿ, ಒಂದು ಬಿಜೆಪಿಯ ಸರ್ಕಾರ ಈ ರೀತಿಯ ಅಭಿವೃದ್ಧಿಯ ಬದಲಾವಣೆಗಳನ್ನು ಮಾಡಬಹುದು ಅಂತಾದ್ರೆ ಕೇರಳದಲ್ಲೂ ಕೂಡ ಅದೇ ರೀತಿಯಾದಂತಹ ಅಭಿವೃದ್ಧಿಯ
ಸಂಗತಿಗಳು ಬರಬೇಕು ಅಂತಾದ್ರೆ ಬಿಜೆಪಿ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರಬೇಕಾಗಿದೆ. ಆ ಕಾರಣದಲ್ಲಿ ತ್ರಿವೇಂದ್ರಮಿನ ನೇಮಂ ನಮಗೊಂದು ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದಿದ್ವಿ. ಈ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅಂತ ಹೋರಾಟ ನಮ್ದು. ವಿಜಯ ಯಾತ್ರೆ, ಸುರೇಂದ್ರವರ ವಿಜಯ ಯಾತ್ರೆ ಕಾಸರಗೋಡಿನಿಂದ ಆರಂಭ ಆದಾಗ ನಾನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾಗವಹಿಸಿದ್ದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಬೆಂಬಲ ವ್ಯಕ್ತ ಆಗಿದೆ. ಜನರ ಮನಸ್ಸಿನಲ್ಲಿ ಬಿಜೆಪಿ ಬರಬೇಕು ಅಂತ ಅನಿಸ್ತಾ ಇದೆ. ಕೇರಳದಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇರುವಂತ 110ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನ, ಯುವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದೇವೆ. ದೊಡ್ಡ ಪ್ರಮಾಣದಲ್ಲಿ ಹೊಸ ಭವಿಷ್ಯವನ್ನ ಕಂಡುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ವಿದ್ಯಾವಂತರನ್ನ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಮುಖರಿಗೆ ಬಿಜೆಪಿ ಆದ್ಯತೆಗಳನ್ನು ಕೊಟ್ಟು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿಸ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಂಡು ನವ ಕೇರಳವನ್ನ ನಿರ್ಮಾಣ ಮಾಡಲಿಕ್ಕೆ ಮೋದಿಯ ಜೊತೆಗೆ, ಪುದಿಯ ಕೇರಳವನ್ನ ನಿರ್ಮಾಣ ಮಾಡಲಿಕ್ಕೆ ಮೋದಿಯ ಜೊತೆ ಅನ್ನುವಂತ ಘೋಷಣೆ ನಮ್ದೇನಿದೆ, ಇದನ್ನ ಕಾಸರಗೋಡಿನ ಮುಖಾಂತರ ನಾವು ಆರಂಭ ಮಾಡಬೇಕು. ನಮಗೆ ಎಲ್ಲಿ ಕೊರತೆ ಆಗಿದೆ, ಎಲ್ಲಿ ನಮಗೆ ಹಿನ್ನಡೆ ಆಗಿದೆ, ಯಾವ ಸವಾಲನ್ನ ಈ ಚುನಾವಣೆಯಲ್ಲಿ ಎದುರಿಸಬೇಕು, ಈ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ 15 ದಿನಗಳ ಅವಧಿನಲ್ಲಿ, ಬಹಳ ದೊಡ್ಡ ಸಮಯ ಇಲ್ಲ ನಮ್ಮ ಹತ್ರ, ಮುಂದಿನ 15 ದಿನದ ಅವಧಿಯಲ್ಲಿ ಈ ಎಲ್ಲ ಕೊರತೆಗಳನ್ನು ನೀಗಿಸಿಕೊಂಡು ಎಲ್ಲ ಕಡೆ ಅಭ್ಯರ್ಥಿ ಬರಬೇಕು, ಎಲ್ಲ ಕಡೆ ಅಧ್ಯಕ್ಷರು ಬರಬೇಕು ಅಂತೇಳಿ ನಿರೀಕ್ಷೆ ಮಾಡದೆ ನಮ್ಮ ಗ್ರಾಮಗಳಲ್ಲಿ, ನಮ್ಮ ಬೂತ್ಗಳಲ್ಲಿ ನಾವೇ ವಿಶೇಷವಾದಂತಹ ಪ್ರಯತ್ನವನ್ನು ಮಾಡ್ತಾ ಈ ವರ್ಷದ ಚುನಾವಣೆಯಲ್ಲಿ ಮಂಜೇಶ್ವರ ಮತ್ತು ಕಾಸರಗೋಡಿನ 2 ಅಭ್ಯರ್ಥಿಗಳು ಶಾಸಕರಾಗಿ ಬರ್ತವೆ ಎನ್ನುವಂತ ಸಂಕಲ್ಪವನ್ನ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಈ ಚುನಾವಣೆಯಲ್ಲಿ ಕೆಲಸ ಮಾಡೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಮಾನ್ಯ ಶ್ರೀಕಾಂತ್ರಿಗೆ ಮತ್ತು ಇಡೀ ಬಿಜೆಪಿಯ ತಂಡಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ.